ದಿವ್ಯವಾಣಿ 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 ದಿವ್ಯವಾಣಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಒಬ್ಬ ಮಗ ತನ್ನ ವೃದ್ಧ ತಂದೆಯನ್ನ ತನ್ನೂರಿಗೆ ನಗರಕ್ಕೆ ಕರ್ಕೊಂಡು ಹೋಗಿದ್ದ. ಹಳ್ಳಿಯಲ್ಲಿ ವಾಸಿಸಿದಂತಹ ಜೀವ ಪಟ್ಟಣದಲ್ಲಿ ಹೇಗೆ ಬದುಕಬೇಕಂತ ತಂದೆಗೆ ಗೊತ್ತಿರಲಿಲ್ಲ. ಮಗ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಿದ್ದ, ಸಂಜೆ ವಾಪಸ್ ಬರ್ತಿದ್ದ. ತಂದೆ ಮನೆಯಲ್ಲೇ ಸುಮ್ಮನೆ ಕೂತಿರ್ತಿದ್ರು. ಒಂದು ದಿನ ಮಗನಿಗೆ ಬೇಜಾರಾಗಿ ತಂದೆಗೆ ಹೇಳ್ದ, ನಾನಿವತ್ತು ಸಂಜೆ ನಿನಗೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ತಂದೆಗೆ ಹೋಟ್ಲಿಗೆ ಕರ್ಕೊಂಡು ಹೋದ. 5 ಸ್ಟಾರ್ ಹೋಟೆಲ್ ಅದು. ತಂದೆಗೆ ಬೇಕಾದದೆಲ್ಲ ಊಟವನ್ನು ತರಿಸ್ದ. ಹಳ್ಳಿ ಊಟ ತಿಂದ್ಕೊಂಡಿದ್ದಂತಹ ತಂದೆಗೆ ಅದು ಯಾವುದೂ ರುಚಿಸಲಿಲ್ಲ. ಯಾಕೋ ಬೇಜಾರಾಗೇ ಇದ್ದ. ಅಂತಿಮವಾಗಿ ವೇಟರ್ ಒಂದು ಪ್ಲೇಟಲ್ಲಿ ಕಡಲೆ ಬೀಜ ತಂದಿಟ್ಟ. ತಂದೆಗದು ತುಂಬ ಖುಷಿ ಆಯಿತು. ಚೆನ್ನಾಗಿ ತಿಂದ್ಕೊಂಡಿದ್ದ. ಪ್ಲೇಟಲ್ಲಿ ಇನ್ನೂ ಇತ್ತು. ಮನೆಗೆ ಸ್ವಲ್ಪ ತಗೊಂಡು ಹೋಗ್ತೀನಿ ಅಂತ ತನ್ನ ಪಂಚೆಯಲ್ಲಿ ಕಟ್ಕೊಂಡ. ಇಳ್ಕೊಂಬರ್ಬೇಕಾದ್ರೆ ಮೆಟ್ಲುಗಳಿದ್ದು. ಮೆಟ್ಲು ಇಳ್ಕೊಂಡು ಬರ್ತಾ ಇರಬೇಕಾದ್ರೆ ಎಡವಿ ತಂದೆ ಕೆಳಗೆ ಬಿದ್ದ. ಕೆಳಗೆ ಬಿದ್ದಿದ್ದೆ ಜೇಬಿನಲ್ಲಿ ಇಟ್ಕೊಂಡಂಥ ಎಲ್ಲ ಕಡಲೆ ಬೀಜ ನೆಲದ ಮೇಲೆ ಬಿದ್ದೋಯ್ತು. ಜನ ಎಲ್ಲ ನೋಡಿ ನಗಾಡ್ತಾ ಇದ್ರು. ಮಗ ಸಾವಧಾನವಾಗಿ ಒಂದೊಂದೇ ಕಡಲೆ ಬೀಜ ಎತ್ಕೊಂಡು ತಂದೆಗೆ ಕೊಡ್ತಾ ಇದ್ದ, ನಗಾಡ್ತಾ ಇದ್ದ. ಪಕ್ಕದಲ್ಲೇ ಅವನ ಸ್ನೇಹಿತ ಇದ್ದ. ಬಂದು ಮಗನಿಗೆ ಕೇಳ್ದ, ಎಲ್ಲರೂ ನಗ್ತಾ ಇದ್ದಾರೆ, ಅಲ್ಲಿ ವೆಯ್ಟರ್ಸೂ ನಗ್ತಾ ಇದ್ದಾರೆ, ನಿಂಗೆ ನಾಚಿಕೆ ಆಗ್ತಾ ಇಲ್ವಾ, ಬೇಜಾರಾಗ್ತಾ ಇಲ್ವಾ ಅಪ್ಪ ಹೀಗೆ ಕಡಲೆ ಬೀಜ ತಗೊಂಡು ಬಂದಿದ್ರು ಅಂತ. ಅದಕ್ಕೆ ಮಗ ಮೆತ್ತಿಗೆ ಹೇಳ್ದ, ನನಗೆ ಬೇಕಾಗಿರೋದು ನನ್ನ ಅಪ್ಪನ ಸಂತೋಷ ಅಷ್ಟೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನನಗೆ ಬೇಕಾಗಿರೋದು ನನ್ನ ಮತ್ತು ನನ್ನ ತಂದೆಯ ನಡುವಿನ ಸಂಬಂಧ ಮತ್ತು ಅವರ ಸಂತೋಷ ಮಾತ್ರ. ಒಂದು ತಂದೆ ತಾಯಿಯನ್ನು ನೋಡಿಬಿಟ್ಟು ನನಗೆ ಬೇಕಾಗಿರೋದು ನನ್ನ ಮತ್ತು ನಿನ್ನ ನಡುವಿನ ಸಂಬಂಧ ಹಾಗೂ ನಿನ್ನ ಸಂತೋಷ ಅಂತ ಹೇಳಿದರೆ, ಮಡದಿ ತನ್ನ ಗಂಡನನ್ನು ನೋಡಿ ನನಗೆ ಬೇಕಾಗಿರೋದು ನನ್ನ ಮತ್ತು ನಿನ್ನ ನಡುವಿನ ಸಂಬಂಧ ಮತ್ತು ನಿನ್ನ ಸಂತೋಷ ಮಾತ್ರ ಅಂತ ಹೇಳಿದರೆ ಎಷ್ಟು ಚೆನ್ನಾಗಿರಲ್ಲ. ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ನೋಡಿ ನಮಗೆ ಬೇಕಾಗಿರೋದು ನನ್ನ ಮತ್ತು ನಿಮ್ಮ ನಡುವಿನ ಸಂಬಂಧ ಹಾಗೂ ನಿಮ್ಮ ಸಂತೋಷ ಮಾತ್ರ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರಲ್ಲ. ಪ್ರತಿಯೊಂದು ಕುಟುಂಬ ಭೂಮಿಯಲ್ಲೇ ಸ್ವರ್ಗ ಆಗತ್ತೆ. ಪ್ರತಿಯೊಬ್ಬರು ತಮ್ಮ ಸಂಬಂಧ ಮತ್ತು ಸಂತೋಷದ ಬಗ್ಗೆ ಗಮನ ಇಟ್ಟರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಮನೆಯಲ್ಲಿ ನೆಮ್ಮದಿ ಬೇಕು, ಸಂತೋಷ ಬೇಕು, ಸಮಾಧಾನ ಇರಬೇಕು. ಎಲ್ಲ ಕುಟುಂಬಗಳು ಆಶಿಸ್ತವೆ. ಬೇರೆ ಏನು ಇಲ್ಲದೆ ಇದ್ರೂ ಪರವಾಗಿಲ್ಲ, ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರಬೇಕು, ಸಂಬಂಧಗಳು ಗಟ್ಟಿ ಇರಬೇಕು, ಮಕ್ಕಳು ನಾವು ಆಸೆ ಪಟ್ಟಿದ್ದನ್ನು ಮಾಡಬೇಕು, ತಂದೆ ತಾಯಿಗಳು ಚೆನ್ನಾಗಿರಬೇಕು. ಇವೆಲ್ಲ ಪ್ರತಿಯೊಂದು ಕುಟುಂಬದ ಸರ್ವೇ ಸಾಮಾನ್ಯ ಆಸೆ ಆಕಾಂಕ್ಷೆಗಳು. ಆದರೆ ನಮ್ಮ ಬದುಕು ಆ ರೀತಿ ಇರೋದಿಲ್ಲ. ಒಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಸದಸ್ಯ ನನಗೆ ಬೇಕಾಗಿರೋದು ನನ್ನ ಮತ್ತು ನಿಮ್ಮ ನಡುವಿರುವ ಸಂಬಂಧ ಹಾಗೂ ನಿಮ್ಮ ಸಂತೋಷ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ 4 ರೀತಿಯ ಸಂಬಂಧಗಳಿವೆ. ಈ ಸಂಬಂಧಗಳಿದ್ರೆ ಅಲ್ಲಿ ಸಂತೋಷ ಇದ್ದೇ ಇರ್ತದೆ. ಮೊದಲನೇದಾಗಿ ಆಧ್ಯಾತ್ಮಿಕ ಸಂಬಂಧ. ಈ ಸಂಬಂಧ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕುಟುಂಬದ ಸದಸ್ಯ ಇನ್ನೊಬ್ಬ ಸದಸ್ಯರಲ್ಲಿ ದೇವರ ಪ್ರತಿರೂಪವನ್ನು ಕಾಣಬೇಕು. ನೀನು ನನ್ನ ಸಹೋದರ ಮಾತ್ರ ಅಲ್ಲ, ನೀನು ನನ್ನ ಸಹೋದರಿ ಮಾತ್ರ ಅಲ್ಲ, ನೀನು ಅಪ್ಪ ಅಮ್ಮ ಮಾತ್ರ ಅಲ್ಲ, ಬದಲಾಗಿ ಮೊದಲನೇದಾಗಿ ನೀನು ದೇವರ ಪ್ರತಿರೂಪ. ಈ ಸತ್ಯ ಗೊತ್ತಾದರೆ ಅಲ್ಲಿ ನಮ್ಮಲ್ಲಿ ಆಧ್ಯಾತ್ಮಿಕ ಸಂಬಂಧ ಮೂಡ್ತದೆ. ಒಂದು ಉದಾಹರಣೆ ಕೊಡ್ತೀನಿ. ಎಲಿಜಬೆತಳನ್ನು ಮಾತೆ ಮರಿಯ ಭೇಟಿ ಆಗ್ತಾಳೆ. ಅದೊಂದು ಅದ್ಭುತ ಸಮಾಗಮ.
ಮಾತೆ ಮರಿಯ ಎಲಿಜಬೇತಳನ್ನು ನೋಡ್ತಾಳೆ. ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ಮರಿಯಳ ಸ್ತುತಿಗೀತೆಯನ್ನು ಹಾಡ್ತಾಳೆ. ಅದ್ಭುತ ನಡೆಯೋದಲ್ಲ, ಎಲಿಜಬೇತಳ ಉದರದಲ್ಲಿದ್ದ ಸ್ನಾನಿಕ ಯೌವನ್ನ ಕುಣಿದಾಡ್ತಾನೆ. ಕಾರಣ ಮಾತೆ ಮರಿಯಳ ಉದರದಲ್ಲಿದ್ದಂತಹ ಪ್ರಭು ಯೇಸುವನ್ನ ಆತ ಗುರುತಿಸ್ತಾನೆ. ಒಂದು ಮಹಿಳೆ ಇನ್ನೊಬ್ಬ ಮಹಿಳೆಯಲ್ಲಿರುವಂತಹ ದೈವೀತನವನ್ನು ಗುರುತಿಸ್ತಾಳೆ. ಕುಟುಂಬದಲ್ಲಿ ಹೀಗೆ ಇದ್ದರೆ ಎಷ್ಟು ಚೆನ್ನಾಗಿರಲ್ಲ. ಪ್ರತಿಯೊಂದು ವ್ಯಕ್ತಿ ಇನ್ನೊಬ್ಬರಲ್ಲಿರುವಂತಹ ದೈವಿ ಸ್ವರೂಪವನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೊಂದಿಲ್ಲ ಅಲ್ವೇ? ನಮ್ಮ ಕುಟುಂಬದಲ್ಲಿ ಜಗಳಗಳಾಗೋದು ಅಥವಾ ಕುಟುಂಬದಲ್ಲಿ ತೊಂದರೆ ತೊಡಕುಗಳಿರೋದು ಇತರರನ್ನ ತುಚ್ಛವಾಗಿ ನೋಡಿದಾಗ, ಅವರಲ್ಲಿರುವಂತಹ ದೈವಿ ಸ್ವರೂಪವನ್ನು ನೋಡದೇ ಇದ್ದಾಗ, ದೈವಿ ಪ್ರತಿರೂಪ ನೋಡಿ ನಿಮ್ಮ ಕುಟುಂಬ ಸ್ವರ್ಗ ಆಗತ್ತೆ. ನಿಮ್ಮ ಕುಟುಂಬದಲ್ಲಿರುವಂತಹ ಸಂಬಂಧಗಳು ಸಂತೋಷಕ್ಕೆ ಎಡೆ ಮಾಡಿಕೊಡ್ತದೆ. ನನ್ನ ಮತ್ತು ಇನ್ನೊಬ್ಬರ ನಡುವಿನ ಸಂಬಂಧ ಚೆನ್ನಾಗಿರಬೇಕಾದ್ರೆ, ಆ ಸಂಬಂಧದಲ್ಲಿ ಸಂತೋಷ ಇರಬೇಕಾದ್ರೆ ಮೊದಲನೇದಾಗಿ ಆಧ್ಯಾತ್ಮಿಕ ಸಂಬಂಧ ಇರಲೇಬೇಕು. ಎರಡನೆಯದು ಭಾವನಾತ್ಮಕ ಸಂಬಂಧ. ಇಲ್ಲಿ ಭಾವನೆಗಳಿಗೆ ಬೆಲೆ ಇದೆ. ಇಲ್ಲಿ ಭಾವನೆಗಳು ಮುಖ್ಯ ರೂಪವನ್ನು ತಾಳ್ತವೆ. ಭಾವನೆಗಳು ಎಲ್ಲಿ ಗುರುತಿಸಲ್ಪಡುತ್ತೋ ಅಲ್ಲಿ ಸಂಬಂಧ, ಸಂತೋಷ ಇದ್ದೇ ಇರ್ತದೆ. ದುಃಖ ಒಂದು ಭಾವನೆ. ಆ ಭಾವನೆಯನ್ನು ಕುಟುಂಬದ ಸದಸ್ಯರು ಅರ್ಥ ಮಾಡಿಕೊಂಡ್ರೆ, ಇನ್ನೊಬ್ಬ ಸದಸ್ಯ ದುಃಖದಲ್ಲಿದ್ದಾನೆ ಅಂತ ತಿಳ್ಕೊಂಡಿದ್ದಾದರೆ ಸಂತೈಸುವಂತಹ ಪ್ರಯತ್ನ ಮಾಡ್ತಾರೆ. ಆ ಭಾವನೆನೇ ಅರ್ಥ ಆಗಿಲ್ಲ ಅಂದರೆ ಕುಟುಂಬ ಕಷ್ಟ ಆಗತ್ತೆ. ಒಂದು ಉದಾಹರಣೆಯನ್ನು ಕೊಡ್ತೀನಿ, ದೈವಿ ವಾಕ್ಯದಲ್ಲಿರುವಂಥದ್ದು. ರೂತಳ ಗ್ರಂಥ. ಅಲ್ಲಿ ನವೋಮಿ ಎನ್ನುವಂಥ ಒಂದು ತಾಯಿ ಇದ್ದಾಳೆ. ಆತನ ಗಂಡ ಎಲಿಮಲೆಕ್. ಈ ದಂಪತಿಗಳಿಗೆ ಇಬ್ಬರು ಮಕ್ಕಳು, ಮೆಹ್ಲೋನ್ ಹಾಗೂ ಕಿಲ್ಯೋನ್. ಇವರು ಮದುವೆ ಆಗ್ತಾರೆ. ಒಬ್ಬ ಓರ್ಫಾ ಎನ್ನುವಂಥವಳನ್ನು ಮದುವೆ ಆದರೆ ಇನ್ನೊಬ್ಬ ರೂತಳನ್ನು ಮದುವೆ ಆಗ್ತಾಳೆ. ಗಂಡ ತನ್ನ ಇಬ್ಬರು ಮಕ್ಕಳು, ಗಂಡು ಮಕ್ಕಳು ಸತ್ತು ಹೋದ್ಮೇಲೆ ನವೋಮಿ ತನ್ನ ತವರು ನಾಡಿಗೆ ಹೋಗ್ಬೇಕಂತ ಯೋಚನೆ ಮಾಡ್ತಾಳೆ. ಯೋಚನೆ ಮಾಡಿ ತನ್ನ ಇಬ್ಬರೂ ಸೊಸೆಂದ್ರನ್ನು ಕರೀತಾಳೆ. ನಾನು ನನ್ನ ತವರಿಗೆ ಹೋಗ್ತಾ ಇದ್ದೀನಿ, ನೀವು ಕೂಡ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಎಂಬುದಾಗಿ ಹೇಳ್ತಾಳೆ. ಆಗ ರೂತಳು ನುಡಿಯುವಂಥ ಮಾತುಗಳು ಅದ್ಭುತ. ಆತ್ಮೀಯ ಸಹೋದರ ಸಹೋದರಿಯರು, ಕುಟುಂಬದಲ್ಲಿ ಈ ಮಾತುಗಳನ್ನು ಆಗಾಗ ನಾವು ಕೇಳಿಸ್ಕೊಳ್ತಾ ಇರಬೇಕು. ಹಾಗಾದರೆ ಆ ರೂತಳು ಏನಂತ ನೋಡಿದ್ಲು? ನಿಮ್ಮನ್ನು ಹೋಗುವಂತೆ ನಮ್ಮನ್ನು ಒತ್ತಾಯಿಸಬೇಡಿ. ನೀವೆಲ್ಲಿ ಹೋಗ್ತೀರೋ ಅಲ್ಲಿ ನಾನೂ ಹೋಗ್ತೀನಿ. ನಿನ್ನ ಜನರು ನನ್ನ ಜನರು, ನಿನ್ನ ದೇವರು ನನ್ನ ದೇವರು. ನೀನು ಸತ್ತಲ್ಲೇ ನಾನೂ ಸಾಯ್ತೀನಿ. ಅದ್ಭುತವಾದಂಥ ಮಾತುಗಳಿವು. ಪ್ರತಿಯೊಂದು ಕುಟುಂಬದಲ್ಲಿ ಮಕ್ಕಳು ತಂದೆ ತಾಯಿಗಳನ್ನು ನೋಡಿ ಈ ಮಾತುಗಳನ್ನು ಹೇಳಿದ್ದಾದರೆ, ನೀವು ಎಲ್ಲಿ ಹೋಗ್ತೀರೋ ನಾವು ಅಲ್ಲೇ ಹೋಗ್ತೀವಿ. ನಿಮ್ಮ ಜನರು ನನ್ನ ಜನರಾಗ್ತಾರೆ, ನಿಮ್ಮ ದೇವರು ನನ್ನ ದೇವರಾಗ್ತಾರೆ. ನೀವು ಸತ್ತಲ್ಲೇ ನಾವು ಸಾಯ್ತೀವಿ. ನಿಜವಾಗಿಯೂ ಆ ಕುಟುಂಬ ಸ್ವರ್ಗ ಆಗತ್ತೆ. ಇದು ಭಾವನಾತ್ಮಕ ಸಂಬಂಧ. ಪ್ರತಿಯೊಂದು ಕುಟುಂಬದಲ್ಲೂ ಈ ಸಂಬಂಧ ಇರಲೇಬೇಕು. ತಂದೆ ತಾಯಿಯರನ್ನು ನೋಡಿ ಅಥವಾ ತಂದೆ ತಾಯಿಗಳು ಮಕ್ಕಳನ್ನು ನೋಡಿ, ನೀವೆಲ್ಲಿರ್ತೀರೋ ನಾವು ಅಲ್ಲೇ ಇರ್ತೀವಿ, ನಮ್ಮ ದೇವರು ನಿಮ್ಮವರಾಗ್ತಾರೆ. ಮಕ್ಕಳು ತಂದೆ ತಾಯಿಗಳನ್ನು ನೋಡಿ, ನಿಮ್ಮ ದೇವರು ನನ್ನವರು, ನಿಮ್ಮ ಜನರು ನನ್ನವರು, ನಿಮ್ಮ ಸಂಬಂಧಿಕರು ನಮ್ಮ ಸಂಬಂಧಿಗಳು ಅಂತ ಹೇಳಿದ್ದಾದರೆ ಕುಟುಂಬದ ಎಷ್ಟು ಚೆನ್ನಾಗಿರಲ್ಲ. ಹೀಗಿರಲೇಬೇಕು. ಪ್ರತಿಯೊಂದು ಕುಟುಂಬದಲ್ಲಿ ಈ ಮಾತುಗಳು ಕೇಳಿಸ್ಲೇಬೇಕು. ಭಾವನಾತ್ಮಕ ಸಂಬಂಧ ಇದ್ದರೆ ಮಾತ್ರ ಸಂಬಂಧಗಳು ಗಟ್ಟಿ ಇರ್ತದೆ. ಭಾವನಾತ್ಮಕ ಸಂಬಂಧ ಇದ್ದರೆ ಸಂತೋಷ ಜಾಸ್ತಿನೇ ಇರ್ತದೆ. ಮೂರನೇದು ವಿಶ್ವಾಸದ ಸಂಬಂಧ. ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಮೇಲೆ ವಿಶ್ವಾಸ ಇರಲೇಬೇಕು. ಮಕ್ಕಳಿಗೆ ತಂದೆ ತಾಯಿಯರ ಮೇಲೆ ವಿಶ್ವಾಸ ಇರಬೇಕು, ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ವಿಶ್ವಾಸ ಇರಬೇಕು. ಇಂದಿನ ಕುಟುಂಬಗಳು ಏನಾದರೂ ಹಾಳಾಗಿ ಹೋಗ್ತಾ ಇರೋದಾದರೆ
ಗಂಡನಿಗೆ ಹೆಂಡತಿ ಮೇಲೆ ವಿಶ್ವಾಸ ಇಲ್ಲ, ಹೆಂಡತಿಗೆ ಗಂಡನ ಮೇಲೆ ವಿಶ್ವಾಸ ಇಲ್ಲ, ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ವಿಶ್ವಾಸ ಇಲ್ಲವೇ ಇಲ್ಲ. ಮಕ್ಕಬಿಯರ ಗ್ರಂಥ, ಆ ಗ್ರಂಥ ನಮಗೆ ಕಣ್ಣು ತೆರೆಸುತ್ತೆ. ಯಾವ ರೀತಿ ವಿಶ್ವಾಸದಲ್ಲಿ ಬದುಕಬೇಕು ಎಂಬುದನ್ನು ಹೇಳ್ಕೊಡುತ್ತೆ. ತನ್ನ ಮಕ್ಕಳು ತನ್ನ ಕಣ್ಣೆದುರಿಗೆ ಸಾಯ್ತಾ ಇದ್ದಾರೆ, ಆ ತಾಯಿ ವಿಶ್ವಾಸವನ್ನು ಬಿಟ್ಕೊಡೋದಿಲ್ಲ. ಅಂತಿಮ ಮಗನು ಸಾಯೋ ಹಂತದಲ್ಲಿದ್ದಾನೆ, 6 ಜನ ಮಕ್ಕಳು ಸತ್ತಿದ್ದಾರೆ, ಇನ್ನೊಬ್ಬ ಮಗನು ಸಾಯೋ ಹಂತದಲ್ಲಿದ್ದಾನೆ. ಆಗ್ಲೂ ಕೂಡ ತಾಯಿ ವಿಶ್ವಾಸವನ್ನು ಬಿಟ್ಕೊಡಲ್ಲ. ಆ ತಾಯಿಯ ವಿಶ್ವಾಸದಲ್ಲೇ ಮಕ್ಕಳು ಕೂಡ ಅದೇ ವಿಶ್ವಾಸವನ್ನು ನಿವೇದಿಸ್ತಾರೆ. ಇದು ಅದ್ಭುತ. ತಂದೆ ತಾಯಿಯರ ವಿಶ್ವಾಸ ಕುಟುಂಬದಲ್ಲಿ ಮಕ್ಕಳಲ್ಲೂ ಹರಿದುಕೊಂಡು ಹೋಗುತ್ತೆ, ಹರಿದುಕೊಂಡು ಹೋಗಬೇಕು. ಅಷ್ಟಕ್ಕೂ ಆ ಮಕ್ಕಬಿಯರ ಆ ತಾಯಿ ಏನಂತ ನೋಡಿದ್ಲು? ತನ್ನ ಕೊನೆಯ ಮಗನನ್ನ ನೋಡ್ಬಿಟ್ಟು ಹೇಳ್ತಾಳೆ, ಸಾಯೋಕ್ಕೆ ಸಿದ್ಧನಾಗಿರುವಂಥ ತನ್ನ ಕೊನೆಯ ಮಗನನ್ನ ನೋಡ್ಕೊಂಡು ಹೇಳ್ತಾಳೆ, ನೀನು ಹೇಗೆ ನನ್ನ ಉದರದಲ್ಲಿ ಉದ್ಭವಿಸಿದೆಯೋ ನನಗೆ ಗೊತ್ತಿಲ್ಲ. ನಿನ್ನ ದೇಹದ ಅಂಗಾಂಗಗಳು ನನ್ನ ದೇಹದಲ್ಲಿ ಯಾವ ರೀತಿ ಸೃಷ್ಟಿಯಾದವೋ ಗೊತ್ತಿಲ್ಲ. ಲೋಕವನ್ನ ಸೃಷ್ಟಿಸಿದಾತನೇ ಇದೆಲ್ಲ ಮಾಡಿದ್ದು. ಅವನಿಗಾಗಿ ನೀನು ಜೀವ ಕೊಡ್ತಾ ಇದೀಯ, ಅವನು ನಿನಗೆ ಜೀವವನ್ನ ಮರಳಿ ಕೊಡ್ತಾನೆ. ಇದು ವಿಶ್ವಾಸ. ಪ್ರತಿಯೊಂದು ತಾಯಿ, ಪ್ರತಿಯೊಂದು ತಂದೆ ತನ್ನ ಕುಟುಂಬದಲ್ಲಿ ದೇವ್ರ ಮೇಲೆ ಸಂಪೂರ್ಣ ಭಾರ ಹಾಕೊಂಡು ಬದುಕಿ ಅಂತ ಮಕ್ಕಳಿಗೆ ಹೇಳಿದ್ದಾದ್ರೆ ಎಷ್ಟು ಚೆನ್ನಾಗಿರಲ್ಲ. ಪ್ರಭು ಯೇಸು ಕ್ರಿಸ್ತರಿಗಾಗಿ ಸಾಯೋದಕ್ಕೆ ಸಿದ್ಧರಿರುವಂತಹ ಮಕ್ಕಳನ್ನ ಪ್ರೇರೇಪಿಸಿದ್ದಾದ್ರೆ ಎಷ್ಟು ಚೆನ್ನಾಗಿರಲ್ಲ ಬದುಕು. ವಿಶ್ವಾಸದ ಬದುಕಿಗೆ ಪ್ರೇರಣೆ ತಂದೆ ತಾಯಿಗಳು. ಆ ವಿಶ್ವಾಸಕ್ಕೆ ಪ್ರೇರಣೆ ಈ ಒಂದು ಮಹಾ ತಾಯಿ. ತನ್ನ ಮಗ ಸಾಯ್ತಾ ಇದ್ರೂ ಕೂಡ, ಸತ್ರೂ ಪರವಾಗಿಲ್ಲ, ದೇವರಿಗಾಗಿ ಸಾಯ್ತಾನೆ, ಆ ದೇವರು ಅವನನ್ನು ಮರಳಿ ಜೀವ ಕೊಡ್ತಾರೆ ಅಂತ ಹೇಳೋದಾದರೆ, ನಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಷ್ಟಗಳಿಗೆ ಉತ್ತರ ಇದ್ದೇ ಇದೆ. ತಂದೆ ತಾಯಿಗಳು ಆ ಉತ್ತರವನ್ನು ತಮ್ಮ ಮಕ್ಕಳಲ್ಲಿ ತುಂಬಬಹುದು. ವಿಶ್ವಾಸದ ಸಂಬಂಧ ಅಂದರೆ ಇದು. ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಸದಸ್ಯ ಇನ್ನೊಬ್ಬರಲ್ಲಿ ವಿಶ್ವಾಸವನ್ನು ತುಂಬಬೇಕು. ಪ್ರತಿಯೊಂದು ತಂದೆ ತಾಯಿ ತಮ್ಮ ಮಕ್ಕಳಲ್ಲಿ ವಿಶ್ವಾಸವನ್ನು ತುಂಬಿಸ್ಬೇಕು. ಆಗ ಮಾತ್ರ ಸಂಬಂಧನೂ ಗಟ್ಟಿಯಾಗಿರ್ತದೆ, ಸಂತೋಷನೂ ಮನೆಯಲ್ಲಿರ್ತದೆ. ಕೊನೆಯದಾಗಿ ಹಾಗೂ 4ನೇದಾಗಿ ತ್ಯಾಗದ ಸಂಬಂಧ. ತ್ಯಾಗದ ಸಂಬಂಧ ಅಂತ ಹೇಳಿದ್ರೆ, ತ್ಯಾಗ ಮತ್ತು ಪ್ರೀತಿ ಒಂದೇ ನಾಣ್ಯದ 2 ಮುಖಗಳು. ಕುಟುಂಬದಲ್ಲಿ ತ್ಯಾಗ ಇರಲೇಬೇಕು. ತ್ಯಾಗ ಇಲ್ಲದೆ ಇದ್ದರೆ ಆ ಕುಟುಂಬ ಪ್ರೀತಿಯಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಂಬಂಧ ಗಟ್ಟಿ ಆಗಬೇಕಂದ್ರೆ ನಾನು ಕುಟುಂಬದಲ್ಲಿ ಕಳ್ಕೊಳ್ಬೇಕು. ಕಳ್ಕೊಂಡ್ರೆ ಮಾತ್ರ ನಾನೇನಾದರೂ ಗಳಿಸ್ಕೊಳ್ಬೋದು. ಒಂದು ತಾಯಿ ತನ್ನ ಹೊಟ್ಟೆಗಿಲ್ಲದೆ ಇದ್ರೂ ಕೂಡ ಮಕ್ಕಳ ಹೊಟ್ಟೆಯನ್ನು ತುಂಬಿಸ್ತಾಳೆ. ಯಾಕೆ ಊಟ ಮಾಡಲ್ಲ ಅಂತ ಕೇಳಿದರೆ ನಂದು ಹೊಟ್ಟೆ ತುಂಬಿದೆ ಅಂತ ಹೇಳ್ತಾಳೆ. ಅದು ತಾಯಿಯ ತ್ಯಾಗ. ತಂದೆ ಏನೇ ಕೆಲಸ ಮಾಡ್ಕೊಂಬಂದ್ರು, ಎಷ್ಟೇ ಕೆಟ್ಟದಾಗಿದ್ರೂ ಕೂಡ, ಆಯಾಸ ಆಗಿದ್ರೂ ಕೂಡ, ತನ್ನ ಮಕ್ಕಳು ಆಟಾಡಕ್ಕೆ ಬಂದಾಗ ಅವರೊಂದಿಗೆ ಸಂತೋಷದಿಂದ ಕಾಲ ಕಳೀತಾನೆ. ತನ್ನ ಕಷ್ಟಗಳನ್ನು ಹೇಳ್ಕೊಳ್ಳಲ್ಲ. ಅದು ತ್ಯಾಗ. ಎಲ್ಲಿ ತ್ಯಾಗ ಇದೆಯೋ ಅಲ್ಲಿ ಹೊಸತನ ಇದೆ. ಎಲ್ಲಿ ತ್ಯಾಗ ಇದೆಯೋ ಅಲ್ಲಿ ಪ್ರೀತಿ ಇದೆ. ಪ್ರೀತಿ ಇದ್ದರೆ ಸಂಬಂಧಗಳು ಗಟ್ಟಿ ಇರ್ತದೆ. ಸಂಬಂಧಗಳು ಗಟ್ಟಿ ಇದ್ದರೆ ಸಂತೋಷ ಇದ್ದೇ ಇರ್ತದೆ. ಪ್ರಭು ಯೇಸು ಕ್ರಿಸ್ತರು ನುಡಿದಂಥ ಮಾತುಗಳು, ತನ್ನ ಗೆಳೆಯನಿಗಾಗಿ ಪ್ರಾಣ ಕೊಡುವುದಕ್ಕಿಂತ ಮಿಗಿಲಾದ ಪ್ರೀತಿ ಬೇರೊಂದಿಲ್ಲ. ಇಷ್ಟೇ ಹೇಳಿಲ್ಲ ಪ್ರಭು ಯೇಸು ಕ್ರಿಸ್ತರು. ಶಿಲುಬೆ ಮೇಲೆ ತನ್ನ 2 ಕರಗಳನ್ನು ಚಾಚಿ ಪ್ರಾಣವನ್ನು ಜನಕ್ಕಾಗಿ ಅಥವಾ ಅವರ ಸ್ನೇಹಿತರಿಗಾಗಿ ಅರ್ಪಿಸಿದ್ರು. ಕುಟುಂಬದಲ್ಲಿ ಇಂತಹ ಸನ್ನಿವೇಶಗಳು ತುಂಬ ನಡೀತದೆ. ತ್ಯಾಗದ ಸನ್ನಿವೇಶಗಳು. ಒಂದು ಗೆಳೆಯನಿಗಾಗಿ ನಾವು ಅಷ್ಟು ಮಾಡ್ತೀವಾದರೆ ನಮ್ಮ ಕುಟುಂಬದ ಸದಸ್ಯರಿಗಾಗಿ ನಾವು ಎಷ್ಟು ಮಾಡಬಾರ್ದು. ಎಷ್ಟು ತ್ಯಾಗ ಅನುಭವಿಸಿದ್ರೂ ಕೂಡ ಒಂದು ತಾಯಿ ಆಗಿರ್ಬೋದು, ಒಂದು ತಂದೆ ಆಗಿರ್ಬೋದು, ಕುಟುಂಬದ ಸದಸ್ಯರಾಗಿರ್ಬೋದು, ಏನೇ ತ್ಯಾಗ ಮಾಡಿದರೂ ಕೂಡ ಅದು ಕುಟುಂಬದ ಅಭ್ಯುದಯಕ್ಕಾಗಿ, ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕಾಗಿ ಅಷ್ಟೇ ಮಾತ್ರವಲ್ಲ, ಇತರರ ಸಂತೋಷಕ್ಕಾಗಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕುಟುಂಬಗಳಲ್ಲಿ ಜೀವಿಸ್ತೀವಿ. ನಮ್ಮ ಸಂಬಂಧಗಳು ಯಾವ ರೀತಿ ಆಗಿದೆ ಎಂಬುದನ್ನು ಆಲೋಚನೆ ಮಾಡಬೇಕು. ಸಂಬಂಧಗಳು ಚೆನ್ನಾಗಿದೆಯಾ?
ನಮ್ಮ ಕುಟುಂಬದ ಸಂಬಂಧಗಳಲ್ಲಿ ಸಂತೋಷ ಇದೆಯಾ? ಅದು ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಜೀವನವನ್ನು ಅವಲೋಕನ ಮಾಡಿಕೊಳ್ಬೇಕು. ಮೊದಲನೇದಾಗಿ ಆಧ್ಯಾತ್ಮಿಕ ಸಂಬಂಧ ನಮ್ಮ ಕುಟುಂಬದಲ್ಲಿ ಇದೆಯಾ? ಕುಟುಂಬದ ಸದಸ್ಯರಲ್ಲಿ ನಾವು ದೇವರನ್ನ ಕಾಣಿಸ್ತಾ ಇದ್ದೀವ? ದೇವರು ಕಾಣ್ತಾ ಇದ್ದಾರಾ ನಮಗೆ? ಭಾವನಾತ್ಮಕ ಸಂಬಂಧ ನಮ್ಮಲ್ಲಿ ಇದೆಯಾ? ರೂತಳು ನುಡಿದಂಥ ಮಾತುಗಳು ಅದ್ಭುತ ಮಾತುಗಳು. ಕುಟುಂಬದ ಪ್ರತಿಯೊಂದು ಸದಸ್ಯ ಇದನ್ನು ಪ್ರತಿದಿನವೂ ನೆನಪಿಸ್ಕೊಳ್ಬೇಕು. ತಂದೆ ತಾಯಿಯರನ್ನು ನೋಡಿ ಮಕ್ಕಳು, ನೀವೆಲ್ಲಿರ್ತೀರೋ ನಾವು ಅಲ್ಲೇ ಇರ್ತೀವಿ, ನಿಮ್ಮ ಕಷ್ಟಗಳು ನಮ್ದಾಗ್ತವೆ, ನಿಮ್ಮ ಜನರು ನಿಮ್ಮ ಸಂಬಂಧಿಕರು ನಮ್ಮವರಾಗ್ತಾರೆ, ನೀವು ಸತ್ತ ಸ್ಥಳದಲ್ಲಿಯೇ ನಾವು ಸಾಯ್ತೀವಿ ಅಂತ ಹೇಳಿದ್ದಾದ್ರೆ ಆ ಕುಟುಂಬ ಸ್ವರ್ಗ ಆಗತ್ತೆ. ನಮ್ಮ ಕುಟುಂಬಗಳಲ್ಲಿ ತ್ಯಾಗ ಇರಲೇಬೇಕು. ತ್ಯಾಗ ಇದ್ದರೆ ಅಲ್ಲಿ ಸಂತೋಷ ಇದೆ, ಪ್ರೀತಿ ಇದೆ, ಸಂಬಂಧಗಳು ಗಟ್ಟಿ ಆಗ್ತವೆ. ಅಷ್ಟು ಮಾತ್ರವಲ್ಲ, ನಮ್ಮ ಕುಟುಂಬದಲ್ಲಿ ವಿಶ್ವಾಸ ಇರಲೇಬೇಕು. ವಿಶ್ವಾಸ ಇಲ್ಲದೆ ಇದ್ದರೆ ಯಾವುದೇ ಕುಟುಂಬ ನಿಂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕುಟುಂಬದ ಸದಸ್ಯರು ಪರಸ್ಪರ ಇನ್ನೊಬ್ಬರಲ್ಲಿ ನಂಬಿಕೆ ಇಡದೇ ಇದ್ದರೆ ಆ ಕುಟುಂಬ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕುಟುಂಬಗಳು ಹೆಸರನ್ನು ಪಡ್ಕೊಂಡಿರೋದು ಕ್ರಿಸ್ತರಿಂದ. ಆದ್ದರಿಂದಲೇ ಕ್ರೈಸ್ತರ ಕುಟುಂಬಗಳು ಅಂತ ಜನರು ಹೇಳ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬಗಳಲ್ಲಿ ಈ ಸಂಬಂಧಗಳನ್ನು ವೃದ್ಧಿಗೊಳಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ನಮ್ಮ ಕುಟುಂಬದಲ್ಲಿ ಆಧ್ಯಾತ್ಮಿಕ ಸಂಬಂಧ ಜಾಸ್ತಿ ಆಗಲಿ, ಭಾವನಾತ್ಮಕ ಸಂಬಂಧ ಇನ್ನೂ ಜಾಸ್ತಿ ಆಗಲಿ, ತ್ಯಾಗ ನಮ್ಮಲ್ಲಿ ಮೈಗೂಡಲಿ, ವಿಶ್ವಾಸ ನಮ್ಮನ್ನು ಜಗತ್ತಿಗೆ ಇವರು ಕ್ರಿಸ್ತರಿಗೆ ಸೇರಿದವರು ಅಂತ ತಿಳಿಸುವ ನಿಟ್ಟಿನಲ್ಲಿ ಮುಂದೆ ಸಾಗಲಿ. ತಂದೆಯಾದ ದೇವರು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಬೇರೇನು ಇಲ್ಲದೆ ಇದ್ರೂ ಕೂಡ ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸದಾ ಇರಲಿ. ಕೊನೆಯದಾಗಿ ನಮ್ಮ ಕುಟುಂಬದ ಪ್ರತಿಯೊಂದು ಸದಸ್ಯರು ನನಗೆ ಬೇಕಾಗಿರೋದು ನನ್ನ ಮತ್ತು ಕುಟುಂಬದ ನಡುವಿನ ಸಂಬಂಧ ಹಾಗೂ ಕುಟುಂಬದ ಸದಸ್ಯರ ಸಂತೋಷ ಮಾತ್ರ ಅಂತ ಹೇಳುವಂತಾಗಲಿ. ದೇವರು ನಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವದಿಸಲಿ. ನಮ್ಮ ಕರಗಳನ್ನು ಜೋಡಿಸೋಣ. ನಮ್ಮ ಕುಟುಂಬದ ಸದಸ್ಯರೆಲ್ಲರನ್ನ ಸ್ಮರಿಸಿಕೊಳ್ಳೋಣ. ಕುಟುಂಬದ ಎಲ್ಲ ಸದಸ್ಯರನ್ನು ಆ ದೇವರಿಗೆ ಸಮರ್ಪಿಸೋಣ. ತಂದೆಯಾದ ದೇವರು ನಮ್ಮ ಕುಟುಂಬದ ಸದಸ್ಯರೆಲ್ಲರನ್ನ ಆಶೀರ್ವದಿಸಲಿ. ನಮ್ಮ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಸದಾ ನೆಲೆಸಲಿ. ಇಷ್ಟೇ ಮಾತ್ರವಲ್ಲ, ಕುಟುಂಬದಲ್ಲಿ ಆಧ್ಯಾತ್ಮಿಕ ಸಂಬಂಧ, ಭಾವನಾತ್ಮಕ ಸಂಬಂಧ, ವಿಶ್ವಾಸದ ಸಂಬಂಧ, ತ್ಯಾಗದ ಸಂಬಂಧ ಅಧಿಕವಾಗಿ ದಿನದಿಂದ ದಿನಕ್ಕೆ ನಮ್ಮ ಕುಟುಂಬಗಳು ಪವಿತ್ರ ಕುಟುಂಬವನ್ನು ಹೋಲುವಂತಾಗಲಿ. ತಂದೆಯಾದ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ.